ಮದ್ಯಪಾನ ಮಾಡಿ ಕಾರನ್ನ ಅಜಾಗರೂಕತೆಯಿಂದ ಚಲಾಯಿಸಿಕೊಂಡು ಸ್ಕೂಟಿಗೆ ಡಿಕ್ಕಿ ಹೊಡೆದು ಸವಾರ ಗಂಭೀರ ಗಾಯಗೊಂಡಿರುವ ಘಟನೆ ಮಣಿಪಾಲದ ಈಶ್ವರನಗರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದ್ದು, ಈ ಪೈಕಿ ಕಾರು ಚಾಲಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಉಡುಪಿ ತಾಲೂಕಿನ ಅಲೆಬೂರು ನಿವಾಸಿ 21 ವರ್ಷದ ಅಭಿಷೇಕ್ ನಾಯ್ಕ್ ಗಾಯಾಳು, ಕಾರ್ಕಳದ ಮುಡಾರು ನಿವಾಸಿ 29 ವರ್ಷದ ಸಮೀಗ್ಧ ಎಲ್ಜೆ ಬಂಧಿತ ಆರೋಪಿ. ಮಣಿಪಾಲದ ಸಾಯಿಸಾಗರ್ ಹೋಟೆಲ್ನ ಮುಂದೆ ಯೂಟರ್ನ್ ರಸ್ತೆ ಬಳಿ ಬರ್ತಾ ಇದ್ದ ಅಭಿಷೇಕ್ ಅವರ ಸ್ಕೂಟಿಗೆ ಮಣಿಪಾಲದ ಎಂಐಟಿ ಕಡೆಯಿಂದ ಬಂದ ಸಮೀಗ್ಧ ಡಿಕ್ಕಿ ಹೊಡೆದಿದ್ದಾನೆ. ಪರಿಣಾಮವಾಗಿ 2 ವಾಹನಗಳು ಜಖಂಗೊಂಡಿದೆ. ಇತ ಅಭಿಷೇಕ್ ರವರಿಗೆ ಗಂಭೀರವಾದ ಗಾಯಗಳಾಗಿವೆ. ಇನ್ನು ಈ ಬಗ್ಗೆ ಮಣಿಪಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ತನಿಖೆ ನಡೆಸಿದ ಪೊಲೀಸರು ಸೋಮವಾರದಂದು ಆರೋಪಿಯನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ನ್ಯಾಯಾಲಯವು ಆರೋಪಿತನಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ.